ಮಂಗಳೂರಿನ ಪಳ್ನೀರಿನಲ್ಲಿರುವ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಜೆಸಿಐ ಮತ್ತು ಯುವ ಭಾರತ ಡಿಜಿಟಲ್ ಸೇವಾ ಕೇಂದ್ರದ ವತಿಯಿಂದ ಬಡ ಜನರಿಗೆ ಆಹಾರದ ಕಿಟ್ಗಳನ್ನು ವಿತರಿಸಲಾಯಿತು. ಕಡಬ ಅಲಂಕಾರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹಲವಾರು ಮಂದಿಗೆ ಆಹಾರದ ಕಿಟ್ಗಳನ್ನು ವಿತರಣೆ ಮಾಡಲಾಯಿತು. ಈ ವೇಳೆ ಸಿಎ ಬ್ಯಾಂಕ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಶಾಂತ್ ಕುಮಾರ್ ರಯ್ಯವರು ಮಾತನಾಡಿ, ದುಡಿಯುವ ವರ್ಗದ ಜನರು ಸಂಕಷ್ಟದಲ್ಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರಿಗೆ ನೆರವು ಆಗುವ ಕೆಲಸ ಮಾಡಬೇಕು ಎಂದು ಹೇಳಿದರು. ಕೊರೋನಾ ಎಂಬ ಮಹಾಮಾರಿ ನಮ್ಮ ಇಡೀ ಜೀವನವನ್ನೇ ಒಂದು ದುಸ್ತರ ಪರಿಸ್ಥಿತಿಗೆ ಕೊಂಡು ಹೋಗಿದೆ. ಈ ಸಂದರ್ಭದಲ್ಲಿ ಎಲ್ಲ ದುಡಿಯುವ ಕಾರ್ಮಿಕ ವರ್ಗದವರು ಕೆಲಸವಿಲ್ಲದೆ, ಅಂಗಡಿ ನಡೆಸುವವರು ವ್ಯಾಪಾರವಿಲ್ಲದೆ ಬಹಳಷ್ಟು ಸಂಕಷ್ಟಗಳನ್ನು ಅನುಭವಿಸುತ್ತಿರುವಂತಹ ಈ ಸಂದರ್ಭದಲ್ಲಿ ಯಾರು ಕೂಡ ನಮ್ಮ ನಾಗರಿಕರು ಹಸಿವೆಯಿಂದ ಇರಬಾರದು. ಅದಕ್ಕಾಗಿ ಕೆಲವೊಂದು ಸಂಘ ಸಂಸ್ಥೆಗಳು ಈ ಸಂದರ್ಭದಲ್ಲಿ ತಮ್ಮ ಕೈಲಾದಷ್ಟು ಸಹಕಾರವನ್ನು ನೀಡಿ ಕೆಲವೊಂದು ಕಾರ್ಮಿಕ ವರ್ಗದವರಿಗೆ, ಬಡ ಕೂಲಿ ಕಾರ್ಮಿಕರಿಗೆ ಈ ವಿಶೇಷವಾಗಿ ಆಹಾರದ ಕಿಟ್ಟನ್ನು ವಿತರಿಸುವಂಥ ಕಾರ್ಯಕ್ರಮವನ್ನು ಕೆಲವೊಂದು ಸಂಘ ಸಂಸ್ಥೆಗಳು ಮಾಡ್ತಾ ಬಂದಿರೋದು ನಮಗೆಲ್ಲ ಗೊತ್ತಿರುವಂಥ ವಿಚಾರ. ನಮ್ಮ ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಅಂತ ಹೇಳಿದರೆ ನಮಗೆ ಎಲ್ಲ ಗೊತ್ತಿರ್ಬೋದು. ಯಾಕಂದರೆ ಈಗ ಬೇಕಾದಷ್ಟು ಚಿನ್ನದ ಅಂಗಡಿಗಳು ಅಲ್ಲಲ್ಲಿ ಬೇಕಾದಷ್ಟು ಸಿಗ್ತವೆ. ಆದರೆ ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಅಂತ ಹೇಳಿದರೆ ನಾವು ಸಣ್ಣವರಿರುವಾಗಲೇ ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಬಹಳಷ್ಟು ಹೆಸರುವಾಸಿಯಾದಂಥ ಸಂಸ್ಥೆ. ಅಂತಾರಾಷ್ಟ್ರೀಯ ಗುಣಮಟ್ಟದ ಒಂದು ಚಿನ್ನಾಭರಣಗಳನ್ನು ಮಾರಾಟ ಮಾಡುವುದರಲ್ಲಿ ಎತ್ತಿದ ಕೈ. ಅವರು ಈ ಒಂದು ಸಂದರ್ಭದಲ್ಲಿ ಬಹುಶಃ ಈ ಒಂದು ಕಿಟ್ ವಿತರಣೆ ನಮ್ಮ ಒಂದು ಭಾಗದಲ್ಲಿ ಬಂದು, ಬೇರೆ ಬೇರೆ ಭಾಗಕ್ಕೆ ಅವರು ಹೋಗಿರ್ಬೋದು, ಅದು ವಿಚಾರ ಬೇರೆ, ನಮ್ಮ ಭಾಗಕ್ಕೂ ಕೂಡ ಬಂದು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇರೋದು ನಮಗೆಲ್ಲ ಬಹಳಷ್ಟು ಸಂತೋಷವಾದಂತಹ ವಿಚಾರ. ಈ ವೇಳೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸದಾನಂದಾಚಾರ್ಯ, ಗ್ರಾಮ ಪಂಚಾಯತ್ ಪಿಡಿಒ ಜಗನ್ನಾಥ್ ರೈ, ಅಲಂಕಾರು ಜೆಸಿಐ ಅಧ್ಯಕ್ಷ ಜೆಸಿ ಗಣೇಶ್ ಕಟ್ಟೆಪುಣಿ, ಜೆಸಿಐ ಪ್ರದೀಪ್ ವಾಕಿಲಾ, ಯುವ ಭಾರತ್ ಸೇವಾ ಕೇಂದ್ರದ ನೋಣಯ್ಯ, ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ನ ರೀಜನಲ್ ಮ್ಯಾನೇಜರ್ ಕಾರ್ತಿಕ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಕಡಪ.